ಫ್ರೆಂಡ್ಸ್, ವೆಲ್ಕಮ್ ಟು ಅನುಷ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ನಾನೊಂದು ತುಂಬಾನೇ ಒಂದು ಬೇಸಿಕ್ ಸಿಂಪಲ್ ಆಗಿರುವ ಮೇಕಪ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಾನು ಯಾವಾಗ್ಲೂ ಸಿಂಪಲ್ ಆಗಿ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಹೋಗ್ಬೇಕಾದ್ರೆ ಅಥವಾ ನಾನು ವ್ಲಾಗ್ ಶೂಟ್ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಬೇಸಿಕ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ನಾನು ಇವತ್ತಿನ ಮೇಕಪ್ ಅನ್ನ ಮಾಡ್ತಾ ಇದ್ದೇನೆ. ತುಂಬಾನೇ ಹೈ ಎಂಡ್ ಪ್ರಾಡಕ್ಟ್ ಏನು ಬೇಕಂತ ಇಲ್ಲ ಈ ಲುಕ್ ಕ್ರಿಯೇಟ್ ಮಾಡೋದಿಕ್ಕೆ. ತುಂಬಾನೇ ಸಿಂಪಲ್ ಆಗಿ ಯೂಸ್ ಮಾಡಬಹುದು. ಹಾಗೆ ನಾನೇ ತೋರಿಸಿದ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೇಕಂತ ಏನ್ ಹೇಳ್ತಾ ಇಲ್ಲ. ನಾನು ನಿಮ್ಗೆ ಜಸ್ಟ್ ಒಂದು ಮೇಕಪ್ ಇದು ಸ್ಟೆಪ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಸೊ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಉಂಟ ನೀವು ಅದನ್ನೇ ಯೂಸ್ ಮಾಡಬಹುದು. ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಅಲ್ಲೊಂದು ಬೆಲ್ ಐಕನ್ ಇದೆ, ಅದರಲ್ಲಿ ಆಲ್ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ನಾನು ವಿಡಿಯೋ ಹಾಕಿದ ಕೂಡಲೇ ನಿಮ್ಗೆ ನನ್ನ ಎಲ್ಲಾ ವಿಡಿಯೋಸ್ ಇದು ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ. ಸೊ ಈ ಮೇಕಪ್ ಲುಕ್ ಅನ್ನ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಇವಾಗ ತೋರಿಸ್ತೇನೆ. ನಾವ್ ಯಾವಾಗ್ಲೂ ಮೇಕಪ್ ಮಾಡುವಾಗ ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡಬೇಕು. ಇದರಿಂದ ಫೌಂಡೇಶನ್ ಎಲ್ಲ ನಮ್ಮ ಸ್ಕಿನ್ ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ನಾನಿವತ್ತು ಬಯೋಟಿಕ್ ಅವರದ್ದು ಮಾಯಿಶ್ಚರೈಸರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ನಾವು ಲಿಪ್ಸ್ ಅನ್ನು ಕೂಡ ಮಾಯಿಶ್ಚರೈಸ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಇವತ್ ನಾನು ಮೇಬ್ಲಿನ್ ಅವರದ್ದು ಬೇಬಿ ಲಿಪ್ಸ್ ಲಿಪ್ ಬಾಮ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ಪ್ರೈಮರಿಗೆ ನಾನು ಇಲ್ಲಿ NYBe ಅವರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ನಮ್ಗೆ ಒಂದು ಫ್ಲಾಲೆಸ್ ಲುಕ್ ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪ್ರೈಮರ್ ಹಚ್ಚಿ ಆದ ನಂತರ ನೆಕ್ಸ್ಟ್ ನಾನು ಇದನ್ನ ಫೌಂಡೇಶನ್ ಅನ್ನ ಹಚ್ಕೊಳ್ತಾ ಇದ್ದೇನೆ. ನಾನಿವತ್ತು ಮೇಬ್ಲಿನ್ ಅವರದ್ದು ಫಿಟ್ ಮಿ ಫೌಂಡೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಮೀಡಿಯಂ ಕವರೇಜ್ ಕೊಡುತ್ತೆ. ಫುಲ್ ಕವರೇಜ್ ಬೇಕಿದ್ರೆ ಇವರದ್ದು ಬೇರೆ ಕೂಡ ಫೌಂಡೇಶನ್ ಬರ್ತದೆ, ನೀವು ಅದನ್ನ ಚೆಕ್ ಮಾಡಬಹುದು. ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡ್ಲಿಕ್ಕೆ ನಾನು ಈ ಬ್ಯೂಟಿ ಸ್ಪಾಂಜ್ ಅನ್ನ ತಕೊಂಡಿದ್ದೇನೆ. ಸೊ ಇದನ್ನ ನೀವು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ ಈ ತರ ಬ್ಲೆಂಡ್ ಮಾಡೋಕ್ಕಿಂತ ಮೊದಲು. ಡ್ಯಾಬಿಂಗ್ ಮೋಷನ್ ಅಲ್ಲಿ ಬ್ಲೆಂಡ್ ಮಾಡಬೇಕು. ಸೊ ನೀವು ಫೌಂಡೇಶನ್ ಹಾಕುವಾಗ ಕೂಡ ಅಷ್ಟೇ ತುಂಬಾ ಫೌಂಡೇಶನ್ ಅನ್ನ ಒಂದೇ ಸಲ ಅಪ್ಲೈ ಮಾಡಬೇಡಿ ಮುಖದ ಮೇಲೆ, ಅದೊಂಥರ ಪ್ಯಾಚಸ್ ನಾಗೆ ಕಾಣ್ತದೆ. ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿ. ಸೊ ನಿಮ್ಗೆ ಮತ್ತೆ ಏನಾದ್ರೂ ಇನ್ನೂ ಸ್ವಲ್ಪ ಕವರೇಜ್ ಬೇಕಿದ್ರೆ ಸ್ವಲ್ಪ ಇನ್ನು ಫೌಂಡೇಶನ್ ಅನ್ನ ತಕೊಂಡು ನೀವು ಈ ತರ ಬ್ಲೆಂಡ್ ಮಾಡ್ಕೊಳ್ಬಹುದು. ಇವಾಗ ನಂದು ಫೌಂಡೇಶನ್ ಅಪ್ಲೈ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಆಗಿದೆ. ಸೊ ನಾನಿವಾಗ ಐಬ್ರೋಸ್ ಅನ್ನ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಐಬ್ರೋಸ್ ಅನ್ನ ನಾರ್ಮಲಿ ನಾವು ಐಬ್ರೋಸ್ ಫಿಲ್ ಮಾಡುವಂತದ್ದು ಪೆನ್ಸಿಲ್ ಬರುತ್ತೆ ಅಥವಾ ಕೆಲವೊಂದು ಪೌಡರ್ ಬರುತ್ತೆ ಐಬ್ರೋಸ್ ಫಿಲ್ಲರ್. ಸೊ ಇವತ್ತು ನಾನು ಕಾಜಲ್ ಇಂದ ನಾವು ಹೇಗೆ ಐಬ್ರೋಸ್ ಅನ್ನ ಫಿಲ್ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದ್ದೇನೆ. ಕಾಜಲ್ ತುಂಬಾನೇ ಡಾರ್ಕ್ ಇರುತ್ತೆ. ಇಷ್ಟು ಡಾರ್ಕ್ ನಮ್ಗೆ ಐಬ್ರೋಸ್ ಗೆ ಅಗತ್ಯ ಇರೋದಿಲ್ಲ, ಬಟ್ ಅದನ್ನ ನಾವು ಹೇಗೆ ಅದನ್ನ ಯೂಸ್ ಮಾಡಬಹುದು ಅಂತ ನಾನು ತೋರಿಸ್ತಾ ಇದ್ದೇನೆ. ಸೊ ಮೊದಲಿಗೆ ನೀವು ಐಬ್ರೋಸ್ ಫಿಲ್ ಮಾಡೋಕ್ಕಿಂತ ಮೊದಲು ಈ ತರ ಸ್ಪೂಲಿಯಿಂದ ಐಬ್ರೋಸ್ ಅನ್ನ ಕೋಮ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ನೀವು ಐಬ್ರೋಸ್ ಅನ್ನ ಫಿಲ್ ಮಾಡುವಾಗ ಮೊದಲು ನಮ್ದು ಈ ಔಟರ್ ಸೈಡ್ ಏನಿರುತ್ತೆ ಈ ಐಬ್ರೋಸ್ ಇದ್ದು ಕರೆಕ್ಟ್ ಅರ್ಧ ಭಾಗದಿಂದ ಈಚೆಯಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಮ್ಗೆ ಅಷ್ಟೊಂದು ಕಲರ್ ಬೇಡ ಇರ್ತದೆ, ಯಾಕಂದ್ರೆ ನೀವು ನೋಡಿರ್ಬೋದು ನಮ್ದು ಐಬ್ರೋಸ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಲೈಟ್ ಇರುತ್ತೆ, ಆಮೇಲೆ ಸ್ವಲ್ಪ ಡಾರ್ಕ್ ಆಗ್ತಾ ಬರ್ತದೆ. ಸೊ ನಾವು ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಕಾಜಲಿಂದ ಯಾವಾಗ್ಲೂ ನೀವು ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ನಿಮ್ಗೆ ಎಲ್ಲಿ ಅಗತ್ಯ ಉಂಟು ನೋಡಿ, ತುಂಬಾ ಹೇರ್ ಎಲ್ಲ ಇಲ್ಲಿ ಕಡಿಮೆ ಇರ್ತದೆ, ಅಲ್ಲಿ ನೀವು ಜಸ್ಟ್ ಒಂದು ಡಾಟ್ ಹಾಕೊಳ್ಳಿ. ಹಾಗೆ ಈ ಫ್ರಂಟ್ ಸೈಡ್ ಅಲ್ಲಿ ಏನಿದೆ ನೋಡಿ ಸ್ವಲ್ಪ ಹೇರ್ ಇರುತ್ತೆ, ಅಲ್ಲಿ ನಮ್ಗೆ ಸ್ವಲ್ಪನೇ ಕ್ವಾಂಟಿಟಿ ಅಗತ್ಯ ಇರುತ್ತೆ. ಅದಕ್ಕೆ ಇಲ್ಲಿ ಕೂಡ ಅಷ್ಟೇ ಫ್ರಂಟಿಗೆ ಒಂದು ಡಾಟ್ ಹಾಕೊಳ್ಳಿ. ಈ ಡಾಟ್ಸ್ ಹಾಕೊಂಡ ನಂತರ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ತರ ಸ್ಪೂಲಿ ತಕೊಂಡು ಅದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಬೇಕು. ಸೊ ನಂದಿವಾಗ 2 ಐಬ್ರೋಸ್ ಕೂಡ ಫಿಲ್ ಮಾಡಿ ಆಗಿದೆ. ಎಮರ್ಜೆನ್ಸಿ ನಿಮ್ಗೆ ಐಬ್ರೋಸ್ ಪೌಡರ್ ಅಥವಾ ಪೆನ್ಸಿಲ್ ಇಲ್ಲ ಅಂದ್ರೆ ನೀವು ಈ ತರ ಒಂದು ಹ್ಯಾಕ್ ಅನ್ನ ಯೂಸ್ ಮಾಡಬಹುದು. ಸೊ ನಾನು ಕಾಂಪ್ಯಾಕ್ಟ್ ಪೌಡರಿಗೆ ಲಾರಿಯಲ್ ಅವರದ್ದು ಟ್ರೂ ಮ್ಯಾಚ್ ಕಾಂಪ್ಯಾಕ್ಟ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕಾಜಲ್ಗೆ ನಾನು ಸ್ಟೇಕ್ ವರ್ಕಿ ಅವರದ್ದು ಕಾಜಲ್ ಯೂಸ್ ಮಾಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿದೆ, ಅದು ತುಂಬಾನೇ ಲಾಂಗ್ ಲಾಸ್ಟಿಂಗ್ ಇದೆ. ನಿಮ್ಗೊಂದು ಆರಾಮಿನ ಒಂದು 10 ರಿಂದ 12 ಗಂಟೆ ನೀವು ಇದನ್ನ ವೇರ್ ಮಾಡಬಹುದು.
ಸೊ ಹಾಗೆ ಐ ಶ್ಯಾಡೋ ಕೂಡ ಅಪ್ಲೈ ಮಾಡುವಾಗ ಸಪೋಸ್ ಐ ಶ್ಯಾಡೋ ಇಲ್ದಿದ್ರೆ ಅಥವಾ ಬ್ಲಶ್ ಇಲ್ದಿದ್ರೆ ನಾವು ಲಿಪ್ಸ್ಟಿಕ್ ಇಂದಲೇ ಇದನ್ನು ಕ್ರಿಯೇಟ್ ಮಾಡಬಹುದು. ಸೊ ನಾನಿವತ್ತು ಲಿಪ್ಸ್ಟಿಕ್ ಇಂದಲೇ ನಿಮ್ಗೆ ಐ ಶ್ಯಾಡೋ ಹಾಗೆ ಬ್ಲಶ್ ಅನ್ನ ಹಾಕೋದನ್ನ ತೋರಿಸ್ತಾ ಇದ್ದೇನೆ. ಸೊ ಇದು ಲಿಪ್ಸ್ಟಿಕ್ ನಾನು NYBE ಅವರದ್ದು ಯೂಸ್ ಮಾಡ್ತಾ ಇದ್ದೇನೆ, ಪಿಂಕ್ ಶೇಡ್ ಅಲ್ಲಿ ಇದೆ. ಸೊ ನಾನಿವಾಗ ಒಂದು ಬ್ಲೆಂಡಿಂಗ್ ಬ್ರಷ್ ಇಂದ ಐ ಶ್ಯಾಡೋನ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಸೊ ನೀವು ಇದನ್ನ ಡೈಲಿ ಯೂಸಿಗೆ ಈ ತರ ಟ್ರೈ ಮಾಡ್ತೀರಾ ಅಂದ್ರೆ ತುಂಬಾನೇ ಲೈಟ್ ಆಗಿ ಇಡಿ, ಅಥವಾ ನಿಮ್ಗೆ ಸ್ವಲ್ಪ ಏನಾದ್ರೂ ಫಂಕ್ಷನ್ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಇನ್ನೂ ಡಾರ್ಕ್ ಮಾಡಬಹುದು. ಸೊ ನಾನಿಲ್ಲಿ ತುಂಬಾನೇ ಲೈಟ್ ಆಗಿ ಇಡ್ತಾ ಇದ್ದೇನೆ. ಐ ಶ್ಯಾಡೋ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ನಿಮ್ಗೆ ಇನ್ನರ್ ಕಾರ್ನರ್ಗೆ ಇನ್ನೊಂದು ಲೈಟ್ ಶೇಡ್ ಅನ್ನ ಯೂಸ್ ಮಾಡ್ಲಿಕ್ಕಿದ್ರೆ ನೀವು ಅದನ್ನು ಕೂಡ ಮಾಡಬಹುದು. ಹಾಗೆ ಇದು ಬ್ಲಶ್ ಅನ್ನು ಕೂಡ ಬ್ಲೆಂಡ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇವಾಗ ನಾನು ಐಲೈನರ್ ಅಪ್ಲೈ ಮಾಡ್ತಾ ಇದ್ದೇನೆ. ಐಲೈನರ್ಗೆ ನಾನು ಮೇಬೆಲಿನ್ ಅವರದ್ದು ಕೊಲೋಸಲ್ ಲೈನರ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಪೆನ್ ಐಲೈನರ್. ಸೊ ಇದು ಅಪ್ಲೈ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಐಲೈನರ್ ಕೂಡ ಡ್ರಾ ಆಗಿದೆ. ಸೊ ನಾನು ಮಸ್ಕರಕ್ಕೆ ಮೇಬೆಲಿನ್ ಅವರದ್ದು ಹೈಪರ್ ಕರ್ಲ್ ಮಸ್ಕರ ಯೂಸ್ ಮಾಡ್ತಾ ಇದ್ದೇನೆ. ಸೊ ಕೊನೆಯದಾಗಿ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೇನೆ. ಇದು ಸೇಮ್ ಲಿಪ್ಸ್ಟಿಕ್ ನಾನು ಐ ಶ್ಯಾಡೋ ಮತ್ತೆ ಈ ಚೀಕ್ಸ್ ಮೇಲೆ ಅಪ್ಲೈ ಮಾಡಿದ್ದು. ಇದು NYBE ಅವರದ್ದು ಶೇಡ್ ನಂಬರ್ ಡೈನಮಿಕ್ ಡೇನಿಯಲ್ 10 ಶೇಡ್ ನಂಬರ್ ಅಲ್ಲಿದೆ. ಸೊ ಈ ಮೇಕಪ್ ಇದು ಲಾಸ್ಟ್ ಪ್ರಾಡಕ್ಟ್. ಇದು ಹೈಲೈಟರ್ಗೆ ನಾನು ಲ್ಯಾಕ್ಮೆ ಅವರದ್ದು ಮೂನ್ಲೈಟ್ ಹೈಲೈಟರ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ನಾನು ಇವಾಗ ಮೇಕಪ್ ಕಂಪ್ಲೀಟ್ ಆಗಿದೆ. ಇದು ನಿಮ್ಗೆ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೆಲ್ಲ ಈ ತರ ಎಲ್ಲ ಮೇಕಪ್ ಮಾಡ್ಕೊಳ್ಬಹುದು. ಹಾಗೆ ನಾವು ಒಂದೇ ಪ್ರಾಡಕ್ಟ್ ಇಂದ ಮಲ್ಟಿಪಲ್ ಯೂಸ್ ಹೇಗ್ ಮಾಡಬಹುದು ಅಂತ ಅದನ್ನು ಕೂಡ ತೋರಿಸಿದ್ದೇನೆ. ತುಂಬಾ ಬೇಸಿಕ್ ಮೇಕಪ್ ಇದು. ನಾನು ವ್ಲಾಗಿಗೆಲ್ಲ ಅಥವಾ ಸ್ವಲ್ಪ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೇಗ್ ರೆಡಿ ಆಗ್ತೇನೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೇನೆ. ಹಾಗೆ ಇವತ್ತಿನ ಮೇಕಪ್ ಲುಕ್ ನಿಮ್ಗೆ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಬಾಯ್.